ಮಂಗಳೂರಿನ ಅಳಕೆಯಲ್ಲಿರುವ ಹೆಸರಾಂತ ಮೊಬೈಲ್ ಮಳಿಗೆಗಳಲ್ಲಿ ಒಂದಾದ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ನೆರವೇರಿತು. ಕರಾವಳಿಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೀಪಾವಳಿಯ ಸಂಭ್ರಮದಲ್ಲಿ ಲಕ್ಷ್ಮೀ ಪೂಜೆಗೆ ಮಹತ್ವವಿದೆ. ಅಂತೆಯೇ ಮಂಗಳೂರಿನ ಅಳಕೆಯಲ್ಲಿರುವ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯಲ್ಲಿ ಲಕ್ಷ್ಮೀ ಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮೊಗರ್ನಾಡು ಜನಾರ್ದನ ಭಟ್ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭ ಪ್ಲಾನೆಟ್ ಜಿಯ ಮಾಲಕರಾದ ಗುರುದತ್ ಕಾಮತ್, ರಾಹುಲ್ ಕಾಮತ್, ಗೋಪಿನಾಥ್ ಕಾಮತ್, ಸುಜೀತ್, ಉದಯ್ ನಾಯಕ್, ಕೆನರಾ ಕಾಲೇಜಿನ ಸೀನಿಯರ್ ಇಂಗ್ಲಿಷ್ ಉಪನ್ಯಾಸಕರಾದ ರಾಜೇಶ್ ಕಾಮತ್, ರೆಡ್ ಎಫ್ಎಂನ ಎಚ್ಆರ್ ಅಡ್ಮಿನ್ ಶಿವಪ್ರಸಾದ್, ಶಿವರಾಮ್ ಮತ್ತು ಪ್ಲಾನೆಟ್ ಜಿ ತಂಡದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.